ಆಮೆನ್. ನನ್ನ ಪ್ರಿಯ ಯೇಸುವೆ, ನಿಮ್ಮ ಪ್ರೀತಿಯ ವರ್ಣಿಸಲು ಯಾರಿಂದ ತಾನೇ ಸಾಧ್ಯ? ದೇವಪುತ್ರ ನೀವಾಗಿದ್ದರೂ ಆ ಶ್ರೇಷ್ಠ ಪದವಿಯನ್ನು ತ್ಯಜಿಸಿ ನನಗಾಗಿ ಮನುಷ್ಯರಾದಿರಿ. ಪಾಪವೊಂದನ್ನು ಬಿಟ್ಟು ನನ್ನಂತೆ ಬಾಳಿದಿರಿ. ಶಿಲುಬೆಯ ಮರಣದ ಪರ್ಯಂತ ನೀವು ವಿಧೇಯರಾದಿರಿ. ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಶಿಷ್ಯನಾಗಲು ಬಯಸುವೆಯಾದರೆ ನಿನ್ನನ್ನೇ ಪರಿತ್ಯಜಿಸು. ನಿನ್ನ ಶಿಲುಬೆಯನ್ನು ಹೊತ್ತುಕೋ, ನನ್ನನ್ನು ಹಿಂಬಾಲಿಸು. ನಿಮ್ಮ ವಾಕ್ಯವನ್ನು ನನ್ನದಾಗಿಸಿ ಕಲ್ವಾರಿ ಬೆಟ್ಟದೆಡೆಗೆ ಹೊತ್ತು ನಡೆದ ನಿಮ್ಮ ಶಿಲುಬೆಗೆ ನನ್ನ ಶಿಲುಬೆಯ ಜೋಡಿಸುವೆ. ನಿಮ್ಮ ಆ ನೋವಿನಲ್ಲಿ ಕಿಂಚಿತ್ತಾದರೂ ನೋವನ್ನು ಅನುಭವಿಸುವಂತೆ ಕೃಪೆ ನೀಡಿರಿ. ನನ್ನ ಪ್ರಭುವೇ, ಈ ಪಯಣದಲ್ಲಿ ನನ್ನ ಸಾಂಗತ್ಯವನ್ನು, ನನ್ನ ಪ್ರೀತಿಯನ್ನು, ನನ್ನ ಸರ್ವಸ್ವವನ್ನು ನಿಮಗೆ ಇಯ್ಯುತ್ತೇನೆ. ಈ ಪಯಣದಲ್ಲಿ ನಾನು ಭಾಗಿಯಾಗುವಂತೆ ನನ್ನನ್ನು ವಿಶ್ವಾಸದಲ್ಲಿ ದೃಢಪಡಿಸಿರಿ. ಈ ಶಿಲುಬೆಯ ಪಯಣ ನನ್ನ ಬಾಳಿನ ಶಕ್ತಿಯಾಗಲಿ. ಯೇಸುವೆ, ನನ್ನೊಂದಿಗಿದ್ದು ನನ್ನ ಮುನ್ನಡೆಸಿರಿ. ಆಮೇನ್. ತಲೆಬಾಗಿ ನಿಂತಾಗ, ಈ ತೀರ್ಪು ಕೊಟ್ಟಾಗ ನಾನೊಂದು ನಿನ್ನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. ಮೊದಲನೆಯ ಸ್ಥಳ, ಯೇಸು ಪ್ರಭುವನ್ನು ಮರಣಕ್ಕೆ ಗುರಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಸೃಷ್ಟಿಯ ಮುಂದೆ ಸೃಷ್ಟಿಕರ್ತ, ಬಲಾಢ್ಯನಾದ ದೇವ ಬಲಹೀನ ಮನುಷ್ಯನ ಮುಂದೆ ಮೂಕನಾಗಿ ಮೌನಿಯಾಗಿ ನಿಂತಿದರಲ್ಲ. ಯಾರ ಒಳಿತಿಗಾಗಿ? ನನ್ನನ್ನು ಪ್ರೀತಿಸಿದಕ್ಕಾಗಿ. ನನ್ನ ಮಗನೇ, ನೀನು ಮಣ್ಣು, ಮಣ್ಣಿನಿಂದ ನೀ ಬಂದಿಹೆ, ಮಣ್ಣಿಗೆ ನೀ ಮರಳುವೆ.
ಈ ಸತ್ಯವನ್ನು ಮರೆತು ಬಾಳುತ್ತಿದ್ದೀಯಲ್ಲ. ನೀನು ಈ ಲೋಕಕ್ಕೆ ಸೇರಿದವನೋ? ಇಲ್ಲ, ನನಗೆ ಸೇರಿದವನು. ನನ್ನ ಪ್ರೀತಿ ಎಂಬ ಅಪ್ಪುಗೆಯಲ್ಲಿ ನೀ ಬಂದಿಯಾಗಲು ಬರಲಾರೆಯಾ? ತೀರ್ಪನ್ನು ಕೊಡಬೇಡ, ನಿನಗೂ ತೀರ್ಪನ್ನು ಕೊಡಲಾಗುವುದಿಲ್ಲ. ನನ್ನ ಪ್ರಭುವೇ, ನಿನ್ನನ್ನು ಮರೆತು ಬಾಳಿದ ಕ್ಷಣಗಳಿಗೆ ಕ್ಷಮೆಯ ಬೇಡುವೆ. ನಿಮ್ಮ ಅಪ್ಪುಗೆಯಲ್ಲಿ ನನ್ನನ್ನು ಬಂಧಿಸಿರಿ. ನೀವು ನನ್ನ ಮುಂದೆ ನಿಲ್ಲುವುದಕ್ಕಿಂತಲೂ ನಾನೇ ನಿಮ್ಮ ಮುಂದೆ ಬಲಹೀನನಾಗಿ ನಿಲ್ಲುತ್ತೇನೆ. ಕೃಪೆ ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆಯ ಕೊಟ್ಟಾಗ ನಾ ಹೊತ್ತು ನಿಂತಾಗ ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. ಎರಡನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದಿದ್ದೀರಿ. ನನ್ನ ಹೊರೆ ನಿಮಗೆ ಭಾರವಲ್ಲ ಪ್ರಭುವೇ. ನನ್ನ ಪಾಪಗಳು ಎಷ್ಟೊಂದು ಭಾರವಾಗಿದ್ದರೂ ನಿಮ್ಮ ಅಪ್ಪಟ ಪ್ರೀತಿ ಅದನ್ನು ಒತ್ತುಕೊಂಡಿತು. ದೇವರ ಪ್ರೀತಿ ಮನುಜನಲ್ಲಿ ಯಾರು ಏನೇ ಹೇಳಿದರೂ, ತೆಗಳಿದರೂ, ಹೊಗಳಿದರೂ ನಿಮ್ಮ ದೃಷ್ಟಿ ನನ್ನ ಮೇಲೆಯೇ ಇತ್ತು. ನನ್ನ ಆಸರೆ ಆಧಾರವಾದ ಯೇಸುವೆ, ನಿಮ್ಮ ಶಿಲುಬೆಯೊಂದಿಗೆ ಬಲಹೀನನಾದ ನನ್ನ ಶಿಲುಬೆಯನ್ನು ಜೋಡಿಸುತ್ತೇನೆ. ನಿಮ್ಮ ಶಿಲುಬೆಯನ್ನು ಭಾರದ ಸ್ಪರ್ಶ ನನಗೆ ನೀಡಿರಿ. ನನ್ನ ಶಿಲುಬೆಯನ್ನು ಅಪ್ಪಿಕೊಂಡು ನಿಮ್ಮನ್ನು ಹಿಂಬಾಲಿಸಿ ಬರುವ ಧೈರ್ಯವನ್ನು ಕರುಣಿಸಿರಿ. ನಿಮ್ಮ ಶಿಲುಬೆ ನನಗೆ ಶಕ್ತಿಯಾಗಲಿ, ರಕ್ಷಣೆಯ ಅಸ್ತ್ರವಾಗಲಿ. ಹರಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಡವರಿಸಿ ಬಿದ್ದಾಗ, ನಾ ಎದ್ದು ನಡೆದಾಗ, ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. ಮೂರನೆಯ ಸ್ಥಳ, ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಿದ್ದ ಯೇಸು ಪ್ರಭು ಮೊದಲನೆಯ ಬಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ.
ನನ್ನ ಪ್ರಭುವೇ, ನನ್ನ ಪಾಪಗಳ ಹೊರೆ ಊಹಿಸಲಾರದಷ್ಟು ಭಾರವಾಗಿತ್ತು ನಿಮಗೆ. ನೀವು ಬಿದ್ದಾಗ ಯಾರನ್ನು ಜ್ಞಾಪಿಸಿಕೊಂಡಿರಿ? ನನ್ನನ್ನು? ಹೆತ್ತ ತಾಯಿ ತನ್ನ ಮೂಲೆ ಕೂಸನ್ನು ಮರೆತರೂ ಮರೆತಾಳು, ಆದರೆ ನಾನಿನ್ನ ಮರೆಯಲಾರೆ. ಹಾಗಾಗಿ ನನ್ನ ರಕ್ಷಣೆಯೇ ನಿಮ್ಮ ಗುರಿಯಾಗಿತ್ತು. ಆದರೆ ನಾನು ಮಾತ್ರ ಯಾಕೆ ಇದನ್ನು ಮರೆತಿದ್ದೇನೆ? ಯಾಕೆಂದರೆ ನನಗೂ ನಿಮಗೂ ಸಂಬಂಧವಿಲ್ಲ. ಮಗು ಬಿದ್ದಾಗ ತಾಯಿಯ ಹೃದಯ ಧಾವಿಸು, ಗಾಯವಾದಲ್ಲಿ ಅಲ್ಲೊಂದು ಮುತ್ತಿಡು, ಮಗು ಸಮಾಧಾನವಾಗುತ್ತದೆ ಎಂದು ಹೇಳುತ್ತದೆ. ಆದರೆ ನಾನು, ನನ್ನ ಪ್ರಭುವು ನನ್ನ ಪಾಪದಿಂದಾಗಿ ಬೀಳುವಾಗ ಅವರ ಮೇಲೆ ಇನ್ನೂ ಪಾಪದ ಹೊರೆಯನ್ನು ಹಾಕುತ್ತಿದ್ದೇನೆ. ನಾನು ವಿಶ್ವಾಸಿಸಿ ಪಶ್ಚಾತ್ತಾಪ ಪಡುವ ಕೃಪೆಯನ್ನು ನೀಡಿ ಹರಿಸಿರಿ ಪ್ರಭುವೇ. ನಿಮ್ಮ ಭಾರವನ್ನು ಕಡಿಮೆಗೊಳಿಸುವ ಶಕ್ತಿ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯ ಕಂಡಾಗ ನಾ ಹತ್ತು ನಿಂತಾಗ ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. ನಾಲ್ಕನೆಯ ಸ್ಥಳ, ಯೇಸು ಪ್ರಭು ಅವರ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಅಮ್ಮ ಮರಿಯ, ಪುತ್ರನ ನೋಡಿದೆಯಾ? ನಿನ್ನ ಹೃದಯಕ್ಕೆ ದುಃಖವೆಂಬ ಅಲಗು ತಾಗಿ ಊಹಿಸಲಾರದಷ್ಟು ನೋವನ್ನು ನೀ ಹೊಂದಿದೆ. ನಿನ್ನ ಅಂತರಂಗ ಸೀಳಿದೆ. ದುಃಖದ ಮಡುವಿನಲ್ಲಿ ಒದ್ದಾಡುತ್ತಾ ನನ್ನ ರಕ್ಷಣೆಗೆ ನಿಂತ ನಿನ್ನ ಮಗನ ನೀ ದರ್ಶಿಸಿದೆ. ನನ್ನ ಪಾಪ ಯೇಸುವನ್ನು ಮಾತ್ರವಲ್ಲ, ನಿನ್ನನ್ನು ಘಾಸಿಗೊಳಿಸಿದೆ. ನಿನ್ನ ಹೃದಯ ಸಿರಿವಂತಿಕೆಯು ಇಲ್ಲಿ ಕಾಣಿಸಿದೆ. ಮಗನೇ, ಯಾರಿಗಾಗಿ ಪಯಣ? ಇಡೀ ಮನುಕುಲಕ್ಕಾಗಿ, ಏವೆಯ ಬಹಿಷ್ಕೃತ ಮಕ್ಕಳಿಗಾಗಿ. ನೀ ಎದರದಿರು, ಮುನ್ನುಗ್ಗು, ಜಯವನ್ನು ಹೊಂದುವೆ. ನನ್ನ ಅಂತರಂಗ ನಿನ್ನೊಂದಿಗಿದೆ, ನಾನಿನ್ನ ಹರಸುವೆ. ಯೇಸುವೆ, ಮಾತೆಯ ದರ್ಶನದಿಂದ ಬಲಗೊಂಡು ನನಗಾಗಿ ಮುನ್ನಡೆದ ನಿಮ್ಮನ್ನು ಆರಾಧಿಸುವೆ, ಸ್ತುತಿಸುವೆ, ಮಹಿಮೆ ಪಡಿಸುವೆ. ಮಾತೆಯಂತೆ ನಿನ್ನಲ್ಲಿ ಭರವಸೆಯಿಡಲು ಕಷ್ಟಗಳ, ನೋವುಗಳ, ಭಾರಗಳ ಹೊತ್ತು ಸಾಗಲು ಕೃಪೆ ನೀಡಿ ನನ್ನನ್ನು ಹರಸು ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬಲಹೀನನಾದಾಗ ಸೀಮೋನ ಹೊತ್ತಾಗ ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. ಐದನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯನ್ನು ಹೊತ್ತು ಮುಂದೆ ಸಾಗಲು ಸಿರೇನಿನ ಸಿಮೋನನ ಸಹಾಯ ಪಡೆಯುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ನನ್ನ ನಾಮದಲ್ಲಿ ಪರರಿಗೆ ನೀವು ಏನು ಮಾಡುತ್ತೀರೋ ಅದನ್ನು ನನಗೆ ಮಾಡಿದ್ದೀರಿ. ದೇವಪುತ್ರನಾದ ಯೇಸುವೆ, ನನ್ನ ಸಹಾಯದ ಅಗತ್ಯ ನಿಮಗಿದೆಯೇ? ನೀವು ನನ್ನ ಸಹಾಯವನ್ನು ಬಯಸುತ್ತೀರಿ. ನನ್ನ ಕೈ, ಕಾಲು, ಕಣ್ಣು, ಬಾಯಿ ನೀನಾಗು. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎನ್ನುವ ನುಡಿಗಳು ನನ್ನದಾಗಲಿ. ಸಿಮೆಯೋನನು ನಿಮ್ಮ ಶಿಲುಬೆಗೆ ಹೆಗಲು ಕೊಟ್ಟಾಗ ನೀವು ಸಂತೋಷಪಟ್ಟಿರಿ. ಶಿಲುಬೆಯ ಭಾರ ಸ್ವಲ್ಪ ಕಡಿಮೆ ಎನಿಸಿತು. ಆದರೆ ತದನಂತರ ಆ ಭಾರ ನಿಮ್ಮ ಮೇಲೆಯೇ ಬಿತ್ತು. ಸಹಾಯ ಮಾಡುವನೆಂಬ ಭರವಸೆಯನ್ನಿತ್ತು ಮರುಕ್ಷಣವೇ ಏನೂ ಅರಿಯದವನಾಗಿ ಮರೆತು ಬಾಳಿದ ಕ್ಷಣಕ್ಕಾಗಿ ಕ್ಷಮೆ ನೀಡಲಾರೆಯಾ? ಪ್ರಭು, ನಿನ್ನ ಸ್ವರೂಪವನ್ನು ಇತರರಲ್ಲಿ ಕಂಡು ಅವರ ಕಷ್ಟದ, ದುಃಖದ, ನೋವಿನ ಸಮಯದಲ್ಲಿ ನೆರವಿನ ಹಸ್ತ ಚಾಚುವ ಕೃಪೆ ನೀಡಿ ಹರಸಿರಿ ಎಂದು ಬೇಡುವೆ. ಯೇಸುವೆ, ನನ್ನನ್ನು ಹರಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂಕವರಿಸಿದಾಗ ಸಾಂತ್ವನ ಪಡೆದಾಗ ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿ, ಏಕೆಂದು ಈ ದೀಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. ಆರನೆಯ ಸ್ಥಳ, ವೆರೋನಿಕಳು ಪ್ರಭು ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ನನ್ನವನಾಗಲು ಯೋಗ್ಯನಲ್ಲ. ಸೈನಿಕರಿಂದ ಸುತ್ತುವರೆದ ನಿಮ್ಮನ್ನು ಕಾಣಲು ವೆರೋನಿಕಳು ಧೈರ್ಯಗೊಂಡಳು. ಯಾರು ಏನೇ ಹೇಳಲಿ, ನನ್ನ ಪ್ರೀತಿಸುವ ಪ್ರಭುವಿಗೆ ನಾ ಪ್ರೀತಿ ತೋರಿಸುವೆ. ತನ್ನ ಜೀವದ ಹಂಗನ್ನು ತೊರೆದು ರಕ್ತಸಿಕ್ತವಾದ ನಿಮ್ಮ ಮುಖವನ್ನು ಹೊರೆಸಲು ಮುನ್ನುಗ್ಗಿದಳು ಒಬ್ಬ ಸ್ತ್ರೀ. ಎಂತಹ ಅಪ್ಪಟ ಪ್ರೀತಿ! ಪ್ರೀತಿಯ ಮುಂದೆ ಹೆದರಿಕೆ, ಭಯ, ಅಂಜಿಕೆ ಅತ್ಯಲ್ಪ. ಪ್ರೀತಿಗೆ ಎಂದೆಂದಿಗೂ ಜಯ ದೊರಕುವುದು. ನನ್ನಲ್ಲಿ ಆ ಧೈರ್ಯವಿಲ್ಲ ಪ್ರಭು. ನಾ ಹೆಸರಿಗೆ ಕ್ರೈಸ್ತ. ಕ್ರಿಸ್ತನ ಬಗ್ಗೆ ಮಾತನಾಡಲು ಹೆದರಿಕೆ, ಅಂಜಿಕೆ. ನೀವು ನನಗೆ ಏನು ಹೇಳ ಬಯಸುತ್ತೀರಿ? ನೀ ನನ್ನವನೆಂದು ಇತರರ ಮುಂದೆ ಒಪ್ಪಿಕೊಂಡರೆ ದೇವದೂತರ ಸಮ್ಮುಖದಲ್ಲಿ ನಿನ್ನನ್ನು ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ನೀ ಕ್ರಿಸ್ತನ ಧರಿಸಿದ್ದೀಯ. ವೆರೋನಿಕಳಿಗೆ ಸಿಕ್ಕ ಭಾಗ್ಯ ನಿನಗೂ ಸಿಗುವುದು. ನನ್ನ ಜೀವನವನ್ನೇ ನಿಮ್ಮ ಪಡಿಯಚ್ಚಿನಂತಾಗಲಿ. ನಿಮ್ಮ ಮುಖದರ್ಶನ ನನ್ನಲ್ಲಿ ಕಾಣುವಂತೆ ಮಾಡಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮತ್ತೆ ಬಿದ್ದಾಗ, ಬಿದ್ದೆದ್ದು ನಡೆದಾಗ ನಾನೊಂದು ನಿನ ಕೇಳಿದೆ. ನಾನೇನ
ಏಕೆಂದು ಈ ತೀರ್ಪಯ್ಯ ಮನುಜ ಈ ಶಿಕ್ಷೆ ನನಗೆ ಕಯ್ಯ. ಏಳನೆಯ ಸ್ಥಳ. ಯೇಸು ಪ್ರಭು ಎರಡನೆಯ ಬಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲ್ಪೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಕಲ್ವಾರಿ ಬೆಟ್ಟ ಕಾಣುತ್ತಿದೆ. ಮರಳಿ ನಡೆಯುವ ತ್ರಾಣವಿಲ್ಲ. ನಿನ್ನ ಪಾಪಗಳ ನೆನೆದಾಗ ನಾ ಬಲಹೀನನಾದೆ. ಇನ್ನೇನು ನಾ ನಡೆಯಲು ಶಕ್ತನಲ್ಲ ಎಂದಾಗ ನನ್ನ ಮೇಲಿನ ಪ್ರೀತಿ ನನ್ನನ್ನು ಬಲಗೊಳಿಸಿತು. ನಾ ಎದ್ದು ನಡೆಯಲು ಅನುವಾದೆ. ಪ್ರಭು, ನನ್ನ ಬಲಹೀನತೆಯಲ್ಲಿ ನನ್ನನ್ನು ಬಲಪಡಿಸಿದವರು ನೀವು. ಎಷ್ಟೊಂದು ಬಾರಿ ನಿನ್ನನ್ನು ಅಪ್ಪಿಕೊಳ್ಳಲು ಬಯಸಿದೆ. ನಿನಗೆ ಪ್ರಾಮಾಣಿಕನಾಗಿರುತ್ತೇನೆ, ನನ್ನ ಅಂತರಂಗವನ್ನು ಶುದ್ಧವಾಗಿಟ್ಟುಕೊಳ್ಳುವೆ ಎಂದೆ. ನನಗೆ ಅಂಟು ರೋಗದಂತೆ ಅಪ್ಪಿಕೊಂಡಂತಹ ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಡುತ್ತೇನೆಂದು ವಾಗ್ದಾನಿಸಿದೆ. ಆದರೆ ಮನುಷ್ಯ ಸ್ವಭಾವದಿಂದ ದೈವ ಸ್ಪರ್ಶವನ್ನು ಕಳೆದುಕೊಂಡಿದ್ದೇನೆ. ಆದರೆ ನಾ ಜಯಶಾಲಿಯಾಗಲು ಬಿದ್ದಲ್ಲಿಂದ ಮೇಲೆದ್ದೆ. ಇಗೋ, ನಾನಿನ್ನ ಶಿಲುಬೆಯನ್ನು ಒಪ್ಪಿಕೊಳ್ಳುವೆ. ನೀ ನನ್ನ ಆಧಾರವಾಗಿರು. ಬಿದ್ದಾಗ ಏಳುವಂತೆ ಮಾಡು ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ತ್ರೀಯರು ಅತ್ತಾಗ ಕಣ್ಣೀರು ಸುರಿಯುವಾಗ ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ತೀರ್ಪಯ ಮನುಜ ಈ ಶಿಕ್ಷೆ ನನಗೆ ಕಯ್ಯ. ಎಂಟನೆಯ ಸ್ಥಳ. ಪ್ರಭು ಯೇಸು ಅವರನ್ನು ಹಿಂಬಾಲಿಸಿ ಬಂದ ಜೆರುಸಲೇಮಿನ ಪುಣ್ಯ ಸ್ತ್ರೀಯರನ್ನು ಸಂತೈಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರೀತಿ, ಪ್ರೇಮ ಉಕ್ಕಿ ಹರಿದಾಗ ನನ್ನ ದೇವನ ಕರುಣೆಯ ವರ್ಣಿಸಲು ಯಾರಿಂದ ಸಾಧ್ಯ? ತಾನು ನೋವನ್ನು ಅನುಭವಿಸುತ್ತಿದ್ದರೂ, ನಿತ್ರಾಣನಾಗಿ ಬಳಲಿದ್ದರೂ, ತನ್ನ ಕಷ್ಟವನ್ನು ಮರೆಮಾಡಿ ತನಗಾಗಿ ರೋಧಿಸುತ್ತಿರುವ ಸ್ತ್ರೀಯರನ್ನು ಸಾಂತ್ವನಗೊಳಿಸುವಾಗ ನನ್ನ ಕಣ್ಣು ತುಂಬಿ ಬರುತ್ತಿದೆ ಪ್ರಭುವೇ. ಬಾಯಾರಿದವನು ನನ್ನ ಬಳಿಗೆ ಬರಲಿ, ನನ್ನಿಂದ ಯಥೇಚ್ಛವಾಗಿ ಕುಡಿಯುವವನಾಗಲಿ. ನಿನಗೆ ಸಾಂತ್ವನ ನೀಡಲು ನಾನು ಯಾರು? ನನ್ನ ಅಸಹಾಯಕತೆಯಲ್ಲಿ ನನಗೆ ಧೈರ್ಯ ನೀಡುತ್ತಿದ್ದೀರಿ. ನಾನು ನಿಮಗಾಗಿ ಮರುಕು ಹೊಂದದೆ ನನಗಾಗಿ, ನನ್ನ ಪಾಪಗಳಿಗಾಗಿ ಮರುಕ ಹೊಂದಬೇಕು. ನನ್ನ ಪಾಪದ ಭಾರವನ್ನು ಕಡಿಮೆಗೊಳಿಸಬೇಕು. ನೀವೇ ನನ್ನ ಕುರಿಗಾಯಿ, ತಪ್ಪಿ ಹೋದ ಕುರಿ ನಾನೇ. ನನಗೆ ಶಕ್ತಿ ನೀಡಲಾರೆಯ ಪ್ರಭು? ಇಗೋ, ನನ್ನನ್ನೇ ಅರ್ಪಿಸುವೆ. ನನ್ನ ಸ್ವೀಕರಿಸಿ ಸಾಂತ್ವನದಿಂದ ನನ್ನ ಮಿಂದೇಳುವಂತೆ ಮಾಡಿರಿ. ಸಾಂತ್ವನದ ಸೆಲೆ ನನ್ನದಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮತ್ತೊಮ್ಮೆ ಬಿದ್ದಾಗ ಬಿದ್ದು ಒತ್ತಾಡುವಾಗ ನಾನಂದು ನಿನಗೆ ಹೇಳಿದೆ, ನಾನೇನ ಮಾಡಿದೆ ನಾನೇನ ಹೇಳಿ ಏಕೆಂದು ನೀತಿ ಭಯ ಮನುಷ್ಯ ಈ ಶಿಕ್ಷೆ ನನಗೆ ಕೈಯ. 9ನೆಯ ಸ್ಥಳ, ಪ್ರಭು ಯೇಸು 3ನೇ ಬಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ಈ ಬೀಳುವಿಕೆ ಯಾತಕ್ಕಾಗಿ? ಪಾಪಿ ಮನುಜನ ಪಾಪದ ಹೊರೆ ಹೆಚ್ಚಾಯಿತೆ ನಿಮಗೆ? ಹೌದು, ನನ್ನ ಬೇಜವಾಬ್ದಾರಿತನದಿಂದ ಮಾಡಿದ ಪಾಪಗಳು, ರಕ್ತಸಿಕ್ತವಾದ ನನ್ನ ಕೈಗಳು, ಆಲೋಚನೆಗಳಿಂದ ಉಂಟಾದ ಪಾಪಗಳು, ಆತ್ಮಗಳ ವಿರುದ್ಧ ಮಾಡಿದ ಪಾಪಗಳು, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ನಡೆದ ಪಾಪಗಳು ಶಿಲುಬೆಯ ಭಾರವನ್ನು ಹೆಚ್ಚಿಸಿ ನಿಮ್ಮನ್ನು ನೆಲಕ್ಕೆ ಬಾಗುವಂತೆ ಮಾಡಿತು, ನಿಮ್ಮ ಶ್ವಾಸವನ್ನು ಕಿತ್ತುಕೊಳ್ಳುವಂತೆ ಮಾಡಿತು. ಸೂರ್ಯ ಮಧ್ಯಾಹ್ನದ ಸಮಯದಲ್ಲೇ ಮುಳುಗಿದಂತೆ ಭಾಸವಾದರೂ ನಾನು ನಿನ್ನ ಕಣ್ಣೆದುರಿಗೆ ನಿಂತಿರುವುದನ್ನು ನೀ ನೋಡಿದೆ ದೇವ. ಇನ್ನು ಸ್ವಲ್ಪ ದೂರ ಬೆಟ್ಟದ ತುದಿಯನ್ನು ನೀ ತಲುಪಿದ್ದಿ, ನನಗಾಗಿ ಎದ್ದು ಮುಂದಡಿ ಇಟ್ಟಿರಿ. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ ಯೇಸುವೆ, ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು, ನಿನ್ನವನಾಗಿ ನನ್ನ ಮಾರ್ಪಡಿಸು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲೇ ವಿಶ್ರಮಿಸಲಿ. ವಸ್ತ್ರಗಳ ಎಳೆದಾಗ ನಾ ಬೆತ್ತಲೆಯಾದಾಗ ನಾನಂದು ನಿನಗೆ ಹೇಳಿದೆ, ನಾನೇನ ಮಾಡಿದೆ ನಾನೇನ ಹೇಳಿ ಏಕೆಂದು ಈ ತೀರ್ಪಯ ಮನುಜ ಈ ಶಿಕ್ಷೆ ನನಗೆ ಕೈಯ. 10ನೆಯ ಸ್ಥಳ, ಪ್ರಭು ಯೇಸುವಿನ ಬಟ್ಟೆ ಬರೆಯನ್ನು ಕಳಚುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನೀವು ನಾ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಬಟ್ಟೆ ಬರೆ ಇಲ್ಲದಿದ್ದರೆ ನಗ್ನನಾಗಿದ್ದಾನೆ ಎನ್ನುತ್ತೇವೆ. ಬಟ್ಟೆ ಇದ್ದವರ ಬಟ್ಟೆಯನ್ನು ಕಳಚಿದಾಗ ಮರ್ಯಾದೆಯನ್ನೇ ಕಳೆದು ಎನ್ನುತ್ತೇವೆ. ನನ್ನ ದೇವರಾದ ನೀವು ನನಗಾಗಿ ನಗ್ನರಾಗಿದ್ದೀರಿ. ಇದಕ್ಕಿಂತ ಮಿಗಿಲಾದ ನಗ್ನತೆ ಇದೆಯೇ? ಇದೇ ಪ್ರಭುವೇ, ದೇವಪುತ್ರರಾದ ನೀವು ಮನುಷ್ಯನಿಗಾಗಿ ದೈವ ಪದವಿಯನ್ನೇ ತೊರೆದು ಮನುಷ್ಯನಾಗಿ ಪಾಪವೊಂದನ್ನು ಬಿಟ್ಟು ನಮ್ಮಂತೆ ಬಾಳಿದಿರಿ. ಮನುಷ್ಯನ ಹಾಗು ಹೋಗುಗಳು ನಿಮ್ಮದಾದವು, ಚಾಟಿಯಿಂದ ಹೊಡೆದ ಪೆಟ್ಟುಗಳು ಮುಚ್ಚಲ್ಪಟ್ಟಿದ್ದವು. ಈಗ ಬಟ್ಟೆಯನ್ನು ಎಳೆಯುವಾಗ ಗಾಯಗಳು ತೆರೆಯಲ್ಪಟ್ಟವು. ಎಷ್ಟೊಂದು ನೋವನ್ನು ನೀವು ಅನುಭವಿಸಿದ್ದೀರಿ. ನಾನು ಬಟ್ಟೆ ಬರೆ ಇಲ್ಲದೇ ಇದ್ದೆ,
ನನಗೆ ಬಟ್ಟೆ ಕೊಟ್ಟಿರಿ. ಬಟ್ಟೆ ಕೊಟ್ಟರೆ ಸಾಕೆ? ಅದರೊಳಗಿರುವ ದೇಹವನ್ನು ಕಾಪಾಡಬೇಕು. ನಿನ್ನ ದೇಹ ಪವಿತ್ರಾತ್ಮರ ಗರ್ಭಗುಡಿ, ನೀ ಅದನ್ನು ಕಾಪಾಡುತ್ತಿದ್ದೀಯಾ? ಬಟ್ಟೆ ಒಡೆದು ಗಾಯದ ಮೇಲೆ ಗಾಯ ನೀ ಮಾಡುತ್ತಿದ್ದೀಯಾ? ನನ್ನ ಮಗನೇ, ಇನ್ನಾದರೂ ಬದಲಾಗುತ್ತೀಯಾ? ನಿನ್ನ ಉತ್ತರವೇನು? ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೊಳೆಗಳ ಜಡಿದಾಗ ರಕ್ತವು ಹರಿದಾಗ ನಾನೊಂದು ನಿನ್ನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. 11ನೆಯ ಸ್ಥಳ. ಪ್ರಭು ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ದೇವಪುತ್ರ ತಾನಾಗಿದ್ದರೂ ಆ ಪದವಿಯನ್ನು ನೀವು ಇಟ್ಟುಕೊಳ್ಳಲಿಲ್ಲ. ಮನುಷ್ಯನಿಗಾಗಿ ಮನುಷ್ಯರಾಗಿ ಪಾಪವೊಂದನ್ನು ಬಿಟ್ಟು ನಮ್ಮಂತೆ ಬಾಳಿದಿರಿ. ಮಾತೆ ಮರಿಯಳಿಂದ ಪಡೆದ ದೇಹ ಇಡೀ ಮನುಕುಲಕ್ಕಾಗಿ ಶಿಲುಬೆಯ ಮೇಲೆ ಮುರಿಯಿತು. ಈಗೋ ನೋಡಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂದ ಸ್ನಾನಿಕ ಯೌವನ್ನರ ನುಡಿ ನಿಮ್ಮಲ್ಲಿ ಸಂಪೂರ್ಣವಾಯಿತು. ಯೇಸುವೆ, ನನ್ನ ಮೇಲೆ ನಿಮಗೆಷ್ಟು ಅಗಾಧವಾದ ಪ್ರೀತಿ ಇತ್ತು. ಕೊನೆಯ ಭೋಜನ ತಂದು ರೊಟ್ಟಿಯನ್ನು ತೆಗೆದುಕೊಂಡು, ನನ್ನ ಶರೀರ ನಿಮಗಾಗಿ ಮುರಿಯಲ್ಪಡುವುದು, ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು, ನನ್ನ ರಕ್ತ ನಿಮಗಾಗಿ ಸುರಿಸಲ್ಪಡುವುದು ಎಂದು ಹೇಳಿದಿರಿ. ಹೌದು, ಶಿಲುಬೆಯಲ್ಲಿ ಅದು ನೆರವೇರುತ್ತಿರುವುದನ್ನು ನಾ ಕಾಣುತ್ತಿದ್ದೇನೆ. ನನ್ನ ಪ್ರಭುವೇ, ಪ್ರತಿಯೊಂದು ಬಾರಿ ನಾ ಪಾಪವನ್ನು ಮಾಡಿದಾಗ ನಿಮ್ಮನ್ನು ಶಿಲುಬೆಗೇರಿಸುತ್ತೇನೆ. ನನಗಾಗಿ ಪಟ್ಟ ನಿಮ್ಮ ನೋವುಗಳು ಹೇಗೆ ವರ್ಣಿಸಲಿ? ಪ್ರತಿಯೊಂದು ಬಾರಿ ನಾ ಪಾಪವ ಮಾಡುವಾಗ ಶಿಲುಬೆಯ ಕಷ್ಟ, ವೇದನೆ, ನೋವುಗಳನ್ನು ನಾ ಅನುಭವಿಸುವಂತೆ ಮಾಡು ಪ್ರಭುವೇ. ಯೇಸುವೆ, ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ. ನನ್ನ ಹರಸು ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾ ತೂಗುತ್ತಿರುವಾಗ ತೂಗಾರಿ ಸತ್ತಾಗ ನಾನೊಂದು ನಿನ್ನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿ, ಏಕೆಂದು ಈ ತೀರ್ಪಯ ಮನುಜ, ಈ ಶಿಕ್ಷೆ ನನಗೆ ಕೈಯ. 12ನೆಯ ಸ್ಥಳ. ಪ್ರಭು ಯೇಸು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದ್ದೀರಿ. ದೇವರು ಈ ಲೋಕವನ್ನು ಎಷ್ಟೊಂದು ಅಗಾಧವಾಗಿ ಪ್ರೀತಿಸರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಪ್ರಭುವೇ, ನೀವು ನನ್ನನ್ನು ಎಷ್ಟೊಂದು ಪ್ರೀತಿಸಿದ್ದೀರೆಂದರೆ ಶಿಲುಬೆಯ ಮೇಲೆ ನಿಮ್ಮನ್ನೇ ಅರ್ಪಿಸಿದ್ದೀರಿ. ಇದಕ್ಕಿಂತ ಮಿಗಿಲಾದ ಪ್ರೀತಿ ಇದೆಯೇ? ಈ ಪ್ರೀತಿಯನ್ನು ವರ್ಣಿಸಲು ಯಾರಿಂದ ತಾನೇ ಸಾಧ್ಯ? ಈಗೋ ಪ್ರಭು, ಶಿಲುಬೆಯ ಇನ್ನೊಂದು ಬದಿಯನ್ನು ನಾ ಅಪ್ಪಿಕೊಳ್ಳ ಬಯಸುತ್ತೇನೆ. ಅನುಗ್ರಹಿಸು ಪ್ರಭು. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಪಾಪವೇ, ನನ್ನ ಪಾಪವೇ ನಿನ್ನನ್ನು ಸಾಯಿಸಿತು. ಮನ್ನಿಸು, ಮನ್ನಿಸು ಓ ನನ್ನ ಯೇಸುವೆ ಎಂದು ಬೇಡುವೆ. ಆದಾಮನ ಮೂಲಕ ಈ ಲೋಕವನ್ನು ಪ್ರವೇಶಿಸಿದ ಪಾಪ ನಿಮ್ಮ ಶಿಲುಬೆಯ ಮರಣದ ಮೂಲಕ ಅಂತ್ಯವನ್ನು ಕಂಡಿತು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ನುಡಿದ ಸಂಪೂರ್ಣತೆಯ ವಾಕ್ಯ ಶಿಲುಬೆಯ ಮೇಲೆ ಸಂಪೂರ್ಣಗೊಳಿಸಿದ್ದೀರಿ. ಹಾಗಾಗಿ ಪಿತನ ಪ್ರೀತಿಗೆ ಪಾತ್ರರಾಗುವ ಕಾರ್ಯವನ್ನು ನೀವು ನಿಮ್ಮನ್ನು ಸಮರ್ಪಿಸುವುದರ ಮೂಲಕ ನೆರವೇರಿಸಿದ್ದೀರಿ. ಯೇಸುವೆ, ನಿಮ್ಮ ಪ್ರೀತಿಯ ಶಿಲುಬೆಯನ್ನು ನಾ ಅಪ್ಪಿಕೊಳ್ಳುತ್ತೇನೆ. ಶಿಲುಬೆಯ ಶಕ್ತಿಯನ್ನು, ಪ್ರೀತಿಯನ್ನು ನಾ ಪ್ರಕಟಪಡಿಸುತ್ತೇನೆ. ನಿಮ್ಮ ಪ್ರೀತಿಯಿಂದ ನನ್ನ ತುಂಬಿಸಿರಿ. ನಿಮಗಾಗಿ ನಾ ಜೀವಿಸುತ್ತೇನೆ. ನನ್ನನ್ನು ಹರಿಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯಿ ಮಡಿಲಾಗ ಸತ್ತು ಬಿದ್ದಾಗ ನಾನೊಂದು ನಿನ ಕೇಳಿದೆ. ನಾನೇನ ಮಾಡಿದೆ, ನಾನೇನ ಹೇಳಿ, ಏಕೆಂದು ಈ ತೀರ್ಪಯ ಈ ಶಿಕ್ಷೆ ನನಗೆ ಕೈಯ. 13ನೆಯ ಸ್ಥಳ. ಪ್ರಭು ಯೇಸುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಮಾತೆ ಮರಿಯಮ್ಮನವರ ಮಡಿಲಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಅಮ್ಮನ ಮಡಿಲು ಆಯಿತು ಕಂದನಿಗೆ ತೊಟ್ಟಿಲು. ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು. ದೇವಾಲಯದಲ್ಲಿ ಪುಟ್ಟ ಬಾಲನ ಅರ್ಪಿಸುವಾಗ ಸಿಮೆಯೋನ ಪ್ರವಾದಿ ಮಾತಿಗೆ ಈ ವಾಕ್ಯ ಹೇಳುವಾಗ ಅರ್ಥವಾಗಲಿಲ್ಲವಾದರೂ ಈಗ ಅದರ ಸಂಪೂರ್ಣ ಅರಿವು ಆಕೆಗಾಯಿತು. ಪುಟ್ಟ ಮಗ ಕುಣಿದು ಕುಪ್ಪಳಿಸಿದ ಮಡಿಲು ತಾಯಿಯ ಹೃದಯ ಹರ್ಷಿಸಿತ್ತು. ಕಂದನ ಎತ್ತಿ ಮುತ್ತಾಡಿತ್ತು. ಆದರೆ ಈಗ ಅದೇ ಮಡಿಲು ನಿರ್ಜೀವದಿಂದ ಕೂಡಿದ ಮಗನ ಶರೀರವಿತ್ತು ರೋಧಿಸಿತು. ಅಮ್ಮ, ನಿನ್ನ ವೇದನೆ ರೋದನೆಗೆ ಯಾರು ಕಾರಣ? ನಾನೇ ಅಲ್ಲವೇ? ನನ್ನ ಪಾಪಗಳು ನಿನ್ನ ಪುತ್ರನ ಸಾಯಿಸಿತು. ಪುತ್ರನ ರಕ್ಷಣಾ ಯೋಜನೆಯಲ್ಲಿ ನೀನು ಪಾಲುದಾರಳಾದೆ. ಮಗನೇ, ಮುನ್ನಡೆ ಎಂದಿದ್ದೆ. ಈಗ ಆ ಯೋಜನೆಯಲ್ಲಿ ಕೈ ಜೋಡಿಸಿದೆ. ಪ್ರಭುವೇ, ನಿಮ್ಮನ್ನು ಅಮ್ಮನನ್ನು ನಾ ತಿರಸ್ಕರಿಸಿದ್ದಕ್ಕಾಗಿ ಕ್ಷಮೆಯನ್ನು ಬೇಡುವೆ. ಮಾತೆ ಮರಿಯಳ ನೋವಿನಲ್ಲಿ ನಾನು ಪಾಲುದಾರನಾಗಲು ಕೃಪೆ ನೀಡಿರಿ. ಪ್ರತಿದಿನ ಮಾತೆ ಮರಿಯಳ ಮಡಿಲಿನಲ್ಲಿ ಮಗುವಾಗಿ ಇರಲು ನನಗೆ ಕೃಪೆ ನೀಡಿರಿ.
ಅಮ್ಮನನ್ನು ನಾ ಪ್ರೀತಿಸುವಂತೆ ವಿಧೇಯನಾಗುವಂತೆ ಹರಸಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಮಾಧಿಯಲ್ಲಿಟ್ಟಾಗ ಕಲ್ಲನ್ನು ಎಳೆದಾಗ ನಾನೊಂದು ನಿನಗೆ ಹೇಳಿದೆ, ನಾನೇನ ಮಾಡಿದೆ, ನಾನೇನ ಹೇಳಿದೆ, ಏಕೆಂದು ಈ ಭಯ ಮನುಜ ಈ ಶಿಕ್ಷೆ ನನಗೆ. ಹದಿನಾಲ್ಕನೆಯ ಸ್ಥಳ, ಪ್ರಭು ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನೀವು ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಈ ಲೋಕವನ್ನು ರಕ್ಷಿಸಿದ್ದೀರಿ. ಭೂಗರ್ಭ ಸೃಷ್ಟಿಕರ್ತನನ್ನು ಸ್ವೀಕರಿಸಿತು ಯಾಕೆ ಎಂಬ ಪ್ರಶ್ನೆ ಮೂಡಬಹುದು. ಪ್ರಭುವೇ, ನೀವೇ ನುಡಿದಿದ್ದೀರಿ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿರುವುದು, ಸತ್ತರೆ ಯಥೇಚ್ಛವಾದ ಫಲವನ್ನು ನೀಡುವುದು. ಆ ಗೋಧಿಯ ಕಾಳು ನೀವೇ. ನೀವು ನನಗಾಗಿ ಪ್ರಾಣ ಕೊಟ್ಟಿರಿ, ಸಮಾಧಿ ಮಾಡಲ್ಪಟ್ಟಿರಿ. ಅದರ ಮೂಲಕ ಮೃತ ಹೊಂದಿದವರೆಲ್ಲರೂ ನಿಮ್ಮ ದೈವಿಕ ಸ್ಪರ್ಶವನ್ನು ಹೊಂದಿ ಪುನರುತ್ಥಾನದಲ್ಲಿ ಪಾಲುದಾರರಾಗುವಂತೆ ಮಾಡಿದ್ದೀರಿ. ನನ್ನ ಬಾಳಿಗೆ ಇದನ್ನು ನಾನು ಅನ್ವಯಿಸಬಯಸುತ್ತೇನೆ ಪ್ರಭು. ನನ್ನ ದೇಹ ನಿಮ್ಮ ಗರ್ಭಗುಡಿ, ನನ್ನ ದೇಹ ದೇವಾಲಯ. ಆದರೆ ಈ ದೇಹದಲ್ಲಿ ದೇವರಿಲ್ಲ. ಸ್ವಾರ್ಥ, ಮೋಸ, ವಂಚನೆ, ತಿರಸ್ಕಾರ, ಕಾಮ, ಮೋಹ, ಮದ, ಮತ್ಸರ, ಕೊಲೆ, ಸುಲಿಗೆ, ವ್ಯಭಿಚಾರ, ಭ್ರೂಣ ಹತ್ಯೆಗೆ ಕುಮ್ಮಕ್ಕು ನೀಡಿ ನಿಮ್ಮನ್ನು ಹೊರದಬ್ಬಿದೆ. ಇಂದು ನನ್ನ ದೇಹವೆಂಬ ಸಮಾಧಿಯನ್ನು ನೀ ಪ್ರವೇಶಿಸು. ಒಣ ಎಲುಬುಗಳಿಗೆ ಜೀವ ತುಂಬಿದ ಹಾಗೆ ನನಗೂ ಜೀವ ತುಂಬು. ನನ್ನನ್ನು ರೂಪಾಂತರಗೊಳಿಸು, ನೂತನ ಸೃಷ್ಟಿಯಾಗಿ ಮಾರ್ಪಡಿಸು. ನಿನ್ನ ಸಮಾಧಿ ಮಾಡಿದಾಗ ಸೃಷ್ಟಿಗಾದ ಅನುಭವ, ಕಂಪನ ನನಗಾಗಲಿ. ಪುನರುತ್ಥಾನದ ದೈವಿಕ ಸ್ಪರ್ಶ ನನಗೆ ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಗೋಧಿಯ ಕಾಳು ಮಣ್ಣಲ್ಲಿ ಬಿದ್ದು ಸಾಯದಿದ್ದರೆ ಅದು ಯಥೇಚ್ಛವಾದ ಫಲವನ್ನು ಕೊಡಲಾರದು. ಬಿದ್ದು ಸತ್ತರೆ ಯಥೇಚ್ಛವಾದ ಫಲ ನೀಡುವುದು. ಆ ಗೋಧಿಯ ಕಾಳು ನೀವೇ ಪ್ರಭುವೇ. ತಪ್ಪಿಯೋದ ಕುರಿಗಳಂತಿರುವ ಇಡೀ ಮನುಕುಲವನ್ನು ದೇವಪಿತನೊಂದಿಗೆ ಒಂದುಗೂಡಿಸಲು ನಿಮ್ಮ ಅರ್ಪಣೆಯನ್ನು ಮಾಡಿದ್ದೀರಿ. 3 ದಿನಗಳವರೆಗೆ ಭೂಗರ್ಭದಲ್ಲಿ ಅಡಕವಾದಿರಿ. ಎಲ್ಲವೂ ಮುಗಿಯಿತು ಎಂದು ಭಾವಿಸುವಾಗ ಮರಣ ಈ ಲೋಕದ ಅಂತ್ಯವಲ್ಲ, ಪುನರುತ್ಥಾನ ನವಜೀವದ ಉಗಮ ಎಂದು ತೋರಿಸಿದ್ದೀರಿ. ನಮ್ಮ ಬಾಳಿನ ಆಧಾರ, ಆಸರೆ ನೀವೇ ಪ್ರಭುವೇ. ಪುನರುತ್ಥಾನ ನಮ್ಮ ಶಕ್ತಿ. ಆ ಪುನರುತ್ಥಾನದಲ್ಲಿಯೇ ನಾವು ಜೀವಿಸಲು ಬಯಸುತ್ತೇವೆ, ಅದನ್ನು ಪ್ರಕಟಪಡಿಸುತ್ತೇವೆ. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಯೇಸು ಪ್ರಭುವೇ ಆ ವಿಜಯದ ರಾಜ ಎಂದು ಸಾರುತ್ತೇವೆ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಪುನರುತ್ಥಾನದೆಡೆಗೆ
ನಿತ್ಯ ಜೀವದೆಡೆಗೆ ಕರೆದೊಯ್ದ ಪ್ರಭುವೇ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಆಮೇನ್. ಕ್ಷಮಿಸಿ ಕರ್ತರೇ, ಕ್ಷಮಿಸಿ ನಿಮ್ಮ ಜನರನ್ನು, ನಮ್ಮ ಮೇಲೆ ದಯೆಯ ತೋರಿರಿ. ಕ್ಷಮಿಸಿ ಕರ್ತರೇ, ಕ್ಷಮಿಸಿ ನಿಮ್ಮ ಜನರನ್ನು, ನಮ್ಮ ಮೇಲೆ ದಯೆಯ ತೋರಿರಿ. ಕ್ಷಮಿಸಿ ಕರ್ತರೇ, ಕ್ಷಮಿಸಿ ನಿಮ್ಮ ಜನರನ್ನು, ನಮ್ಮ ಮೇಲೆ ದಯೆಯ ತೋರಿರಿ. ಜಗದ್ಗುರುಗಳ ಹಾಗೂ ಧರ್ಮಸಭೆಯ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರು ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಏಕಾಂತರಕ್ಕೂ ಮಹಿಮೆಯಾಗಲಿ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದೆ. ಓ ಯೇಸು ಸ್ವಾಮಿ, ನಿಮಗೆ ವಂದನೆ.